ಈ ತಂಡವನ್ನು ನಿಮಗೊಂದು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಈ ಸಂಪೂರ್ಣವಾದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮನ್ನು ನೀವು ನೋಡ್ತಾ ಇದ್ದೀರಿ. ಇದು ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ತಂಡ. ನೋಡಿ ಹೇಗಿದೆ, ಎಲ್ಲ ಹುಡುಗರು ಕೂಡ ಲವಲವಿಕೆಯಿಂದ ಬೆಂಗಳೂರಿನ ಕಂಬಳಕ್ಕೆ ಅಣಿಯಾಗಿದ್ದಾರೆ. ಬೆಂಗಳೂರಿನ ಕಂಬಳಕ್ಕೆ ಅಣಿಯಾಗಿದ್ದು ಮಾತ್ರವಲ್ಲದೆ ಬೆಂಗಳೂರಿನ ಕಂಬಳದಲ್ಲಿಯೂ ಕೂಡ ಒಂದು ಮೆಡಲ್ ಮಾಡಬೇಕು ಅನ್ನುವಂಥ ಇರಾದೆಯಲ್ಲಿರುವಂತಹ ತಂಡ. ಬೋಳಾರದ ತ್ರಿಶಾಲ್ ಕೆ ಪೂಜಾರಿ ಅವರು ಸೇರಿದಂತೆ ಇಡೀ ತಂಡ ಒಂದು ಹುಮ್ಮಸ್ಸಿನಲ್ಲಿದೆ. ಯಾವ ರೀತಿ ಹುಮ್ಮಸ್ಸಿದೆ, ಬೆಂಗಳೂರಿನ ಕಂಬಳದ ಬಗ್ಗೆ ಕೇಳಬೇಕು. ಅದರ ಜೊತೆಗೆ ತ್ರಿಶಾಲ್ ಕೆ ಪೂಜಾರಿ ಅವರು ಅವರ ಕೋಣಗಳ ಪರಿಚಯವನ್ನು ಮತ್ತೆ ಮಾಡಿಕೊಡ್ತಾರೆ. ಈಗ ಮೊದಲಿಗೆ ಬೆಂಗಳೂರು ಕಂಬಳದ ಬಗ್ಗೆ ಮಾತನಾಡಬೇಕು. ತ್ರಿಶಾಲ್ ಕೆ ಪೂಜಾರಿ ಹತ್ರನೇ ಕೇಳ್ತೀನಿ. ಸರ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಇದೆ, ಬೆಂಗಳೂರಿನ ಕಂಬಳ ಏನು ಹೇಳ್ತೀರಿ? ತುಂಬ ಖುಷಿಯಾಗುತ್ತೆ ಬೆಂಗಳೂರು ಬರಲಿಕ್ಕೆ. ಅಂದರೆ ನಮ್ಮ ಕಡೆ ತುಂಬ ಕಂಬಳ ಆಗುತ್ತೆ, ಒಂದು 23 ಕಂಬಳ ಆಗುತ್ತೆ. ಆದರೆ ಈ ಬೆಂಗಳೂರು ಕಂಬಳ ಭಾರಿ ಅದ್ದೂರಿಯಿಂದ ತುಂಬ ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತು ನಮಗೆ ಕೋಣದ ಯಜಮಾನರಿಗೆ ಮತ್ತು ಕೋಣಗಳಿಗೆ ಇಲ್ಲಿ ಏನೆಲ್ಲ ಒಂದು ಗೌರವ ಸಿಗಬೇಕಾದ್ರೆ ಪ್ರತಿಯೊಂದು ಗೌರವವನ್ನು ಅಶೋಕ್ ರೈ ಅವರು ನಮಗೆ ನೀಡಿದ್ದಾರೆ. ಮತ್ತು ಮಂಗಳೂರಿಂದ ಇಲ್ಲಿ ಬರುವಾಗ ಹಾಸನದಲ್ಲಿ ಹೋಗಿ ಅಲ್ಲಿಂದ ನಾವು ಬೆಂಗಳೂರಿಗೆ ಬರುವವರೆಗೆ ನಮಗೆ ಪ್ರತಿಯೊಂದು ಗಾಡಿಯಲ್ಲಿ ಅಥವಾ ಟ್ರಾಫಿಕ್ ಇರ್ಬೋದು, ವೆಟರ್ನರಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಆ್ಯಂಬುಲೆನ್ಸ್ ಪ್ರತಿಯೊಂದು ವ್ಯವಸ್ಥೆಯನ್ನು ಅಶೋಕ್ ರೈ ಅವರು ಮಾಡಿದ್ದಾರೆ. ಮತ್ತು ತುಂಬ ಖುಷಿಯಾಗುತ್ತೆ ಬೆಂಗಳೂರು ಬರಲಿಕ್ಕೆ. ನಿಮ್ಮ ಫುಲ್ ಯುವಕರ ತಂಡ ಇದೊಟ್ಟಿಗೆ ಎಲ್ಲ ತಂಡ ಇದೆ. ಇನ್ನೊಂದು 8-10 ಜನ ಇವತ್ತು ಸಂಜೆ ಟಿಕೆಟ್ ಮಾಡಿದ್ದಾರೆ ಬರಲಿಕ್ಕೆ. ಸ್ವಲ್ಪ ಕೆಲಸದ ಒತ್ತಡ ಇದೆ, ಹಾಗಾಗಿ ಒಂದು ವಾರ ರಜೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಈಗ ಇವತ್ತು ಸಂಜೆ 8-8ವರೆಗೆ ಕೂತ್ಕೊಳ್ತಾರೆ. ನಾಳೆ ಬೆಳಿಗ್ಗೆ ಎಲ್ಲ ಇರ್ತಾರೆ ನಮ್ಮ ಸಂಪೂರ್ಣ ತಂಡ. ಏನು ನಿರೀಕ್ಷೆ ಇಟ್ಕೊಳ್ಬೋದು? ನಿರೀಕ್ಷೆ ಏನಿಲ್ಲ, ಕೋಣಗಳು ಪರ್ಫಾರ್ಮೆನ್ಸ್ ಒಳ್ಳೆ ಇದೆ, ಕುದಿಯಲ್ಲಿ ಕೂಡ ಒಳ್ಳೆ ಕೊಟ್ಟಿದೆ. ಮತ್ತು ಮೊನ್ನೆ ಕಕ್ಕೆ ಪದವಲ್ಲಿ ಕೂಡ ನಮ್ಮದು ನಿರೀಕ್ಷೆ ಹೇಗಿತ್ತು ಅದೇ ರೀತಿ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದೆ. ಇವತ್ತು ಕೂಡ ಅದೇ ರೀತಿ ಒಂದು ಹುಮ್ಮಸ್ಸಲ್ಲಿದ್ದೇವೆ. ಮತ್ತು ಏನು ಹೇಳಲಿಕ್ಕಾಗಲ್ಲ, ದೇವರಿಚ್ಛೆ. ಓಕೆ, ಬನ್ನಿ ತ್ರಿಶಾಲಣ್ಣ, ಒಂದು ಸಲ ನಿಮ್ಮದು ಕೋಣೆಗಳನ್ನು ಪರಿಚಯ ಮಾಡಿಕೊಡಿ. ಇದು ನಮ್ಮದು ಕುಟ್ಟಿ. ಇದೊಂದು 5 ವರ್ಷ ಆಯಿತು ನಾವು ತಂದು, ಸುರತ್ ಕಲ್ಲಿಂದ ತಂದದ್ದು. ಇದನ್ನು ತಂದ ಮೇಲೆ ನಮಗೆ ತುಂಬ ಮೆಡಲ್ ಮಾಡಿಕೊಟ್ಟಿದೆ. ಇದಕ್ಕೆ ಅಂದಾಜು 130ರಿಂದ ಮೇಲೆ ಪ್ರಶಸ್ತಿ ಸಿಕ್ಕಿದೆ, ಅಂದರೆ ಮೆಡಲಾಗಿದೆ. ಕನಾಲಿಗೆ ವಿಭಾಗ, ಅಡ್ಡಲ್ಗೆ ವಿಭಾಗ ಮತ್ತು ಜೂನಿಯರಲ್ಲಿ ಕೂಡ ಮೆಡಲ್ ಮಾಡಿದೆ. ಒಳ್ಳೆ ಕೋಣ, ಇವಾಗ ಕೂಡ ಮೆಡಲ್ ಮಾಡ್ತಿದ್ದೆ. ಕರಿನ ಲಾಸ್ಟ್ ಸೀಸನಲ್ಲಿ ಕೂಡ ಅಡ್ಡಲ್ಗೆಯಲ್ಲಿ ಮೆಡಲ್ ಮಾಡಿದೆ. ಕನಾಲಿಗೆಯಲ್ಲಿ ಒಂದು 7 ಕಂಬಳದಲ್ಲಿ 6 ಬಹುಮಾನ ಮಾಡಿದೆ. ಒಳ್ಳೆ ಕೋಣ, ನಮಗೆ ಸೀರಿಯಸ್ ಮೆಡಲ್ ಎಲ್ಲ ಮಾಡಿ ತುಂಬ ಒಳ್ಳೆ ಹೆಸರು ಮಾಡಿಕೊಟ್ಟಿದೆ ಈ ಕೋಣ ಕುಟ್ಟಿ ಅಂತ. ನಮಗೆ 30ರಿಂದ ಮೇಲೆ 35ರವರೆಗೆ ಮೆಡಲ್ ಮಾಡಿಕೊಟ್ಟಿದೆ ಈ ಕೋಣ. ಇದರ ಹೆಸರು ಕಾಳ ಅಂತ. ಇದನ್ನು ನಾವು ಎರ್ಮಾಲ್ ರೋಹಿತ್ ಹೆಗ್ಡೆ ಅವರು ನಮಗೆ ಕೊಟ್ಟ ಕೋಣ ಇದು. ಇದು ಕೂಡ ಹಾಗೆ ಅಡ್ಡಾಲಿಗೆಯಲ್ಲಿ ಕೂಡ ಮೆಡಲ್ ಮಾಡಿದೆ, ಸೀರೀಸ್ ಮೆಡಲ್ ಮಾಡಿದೆ ನಮಗೆ. ಮತ್ತು ಕನಾಲಿಗೆಯಲ್ಲಿ ಕೂಡ ಹೋದ ವರ್ಷ ಕುಟ್ಟಿ ಇದು ಜೊತೆಯಾಗಿ ಒಂದು 6 ಮೆಡಲ್ ಮಾಡಿದೆ ಕನಾಲಿಗೆಯಲ್ಲಿ. ಒಳ್ಳೆ ಕೋಣ. ಕುಟ್ಟಿಗೆ ಸ್ವಲ್ಪ ಏಜ್ ಆಯಿತು, ಹಾಗಾಗಿ ಇವನನ್ನು ಕೂಡ ಕನಾಲಿಗೆಯಲ್ಲಿ ಅವನ ಜೊತೆ ಓಡಿಸ್ತಿದ್ದೇವೆ. ಇಲ್ಲದ್ರೆ ಅಡ್ಡಾಲಿಗೆಯಲ್ಲಿ ಕೂಡ ಒಳ್ಳೆ ಕೋಣ ಇದು. ತುಂಬ ಮೆಡಲ್ ಮಾಡಿದೆ, ತುಂಬ ಏನು ತೊಂದರೆ ಇಲ್ಲ, ಒಳ್ಳೆ ಕೋಣ. ಇದು ಕೂಡ ಸೀರೀಸ್ ಮೆಡಲ್ ಮಾಡಿದ ಕೋಣ ನಮಗೆ. ಇದರ ಹೆಸರು ರಾಜ ಅಂತ. ಇದು ನಮ್ಮ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ ಅವರು ನಮಗೆ ಕೊಟ್ಟ ಕೋಣ ಇದು. ಒಳ್ಳೆ ಕೋಣ ಕೊಟ್ಟಿದ್ದಾರೆ ನಮಗೆ. ಅಂದರೆ ಹೋದ ವರ್ಷ ನಮಗೆ ಬಂದ ಮೇಲೆ ನಾವು ಓಡಿಸಿರೋ 10 ಕಂಬಳ ಅಡ್ಡಾಲಿಗೆಯಲ್ಲಿ ಇದನ್ನು ಓಡಿಸಿದ 10 ಕಂಬಳದಲ್ಲಿ ಕೂಡ ನಮಗೆ 10 ಪ್ರಥಮ ಬಹುಮಾನ ತೆಗೆದುಕೊಟ್ಟ ಕೋಣ ಇದು ರಾಜ ಹೇಳಿ. ಹೋದ ವರ್ಷ ಕೂಡ ಇದು ಚಾಂಪಿಯನ್ ಮೆಡಲ್ ಮಾಡಿದ ಕೋಣ. ಮೊನ್ನೆ ನಡೆದ ಕಕ್ಕೆ ಪದವ ಕಂಬಳದಲ್ಲಿ ಕೂಡ ಇದು ಪ್ರಥಮ ಬಹುಮಾನ ಪಡೆದಿದೆ. ಒಳ್ಳೆ ಕೋಣ ಮತ್ತು ಭಾರಿ ಶಾಂತ ಸ್ವಭಾವದ ಕೋಣ. ಯಾರಿಗೆ ಕೂಡ ಮಕ್ಕಳು ದೊಡ್ಡವರು ಯಾರಿಗೆ ಏನು ಮಾಡಲ್ಲ, ಒಳ್ಳೆ ಪಾಪ ಕೋಣ ಇದು. ಇದರ ಹೆಸರು ರಾಜ ಅಂತ. ಇದರ ಹೆಸರು ಕಾಟಿ ಅಂತ. ಇದನ್ನು ಒಂದು 2 ವರ್ಷ ಆಯಿತು ಇದನ್ನು ನಾವು ತಂದು. ಇದು ಬೋಳರಗುತ್ತು ಸತೀಶ್ ಶೆಟ್ಟರ್ ಅವರಿಂದ ನಾವು ತಂದ ಕೋಣ ಇದು. ಇದು ಕೂಡ ಹಾಗೆ ಇದನ್ನು ತಂದು 2.5 ವರ್ಷ ಆಯಿತು. ಆದರೆ ಓಡಿಸಿದ್ದು ನಾವು ಹೋದ ವರ್ಷ 10 ಕಂಬಳ ಓಡಿಸಿದ್ದೇವೆ. 10 ಕಂಬಳ ರಾಜನಿಗೆ ಜೋಡಿ ಮಾಡಿ 10ರಲ್ಲಿ ಕೂಡ ಅಡ್ಡಾಲಿಗೆಯಲ್ಲಿ ಪ್ರಥಮ ಬಹುಮಾನ ಇದಕ್ಕೆ. ಹೋದ ವರ್ಷ ಈ ವರ್ಷದ ಫಸ್ಟ್ ಕಂಬಳ ಕಕ್ಕೆ ಪದವಲ್ಲಿ ಕೂಡ ರಾಜನ ಜೊತೆಯಲ್ಲಿ ಅಡ್ಡಾಲಿಗೆಯಲ್ಲಿ ಪ್ರಥಮ ಬಹುಮಾನ. ಹೋದ ವರ್ಷ ಚಾಂಪಿಯನ್ ಆಗಿದೆ. ಈ ವರ್ಷ ಸಹ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಓಡ್ತಾ ಇದೆ. ಮೊನ್ನೆ ಕೂಡ ಮೆಡಲ್ ಮಾಡಿದೆ, ಇನ್ನು ಕೂಡ ಮೆಡಲ್ ಮಾಡ್ತಾನೆ. 4 ಕೋಣಗಳನ್ನು ಕೂಡ ಪರಿಚಯ ಮಾಡಿದಿರಿ. ಮೊದಲನೇವನು ಕಾಟಿ, ರಾಜ, ಕಾಳ, ಕಾಟಿ, ರಾಜ, ಕಾಳ, ಕುಟ್ಟಿ. ಈ 4 ಜನರಲ್ಲಿ ನಿಮ್ಮ ತುಂಬ ಹೈ ಲೆವೆಲನ್ನು ಎಣಿಕೆಗಿಂತ ಜಾಸ್ತಿ ಲೆವೆಲನ್ನು ರೀಚ್ ಮಾಡಿದ್ದರು. ಅಲ್ಲ, ಅವರು ಕೂಡ ತುಂಬ ಮೆಡಲ್ ಮಾಡಿದ್ದಾರೆ. ಕಾಲ ಒಂದು 30 ಮೆಡಲ್ ಮಾಡಿದ್ದಾನೆ, ಕುಟ್ಟಿ ಒಂದು 35 ಮೆಡಲ್ ಕುಟ್ಟಿ ಕೂಡ ಮಾಡಿದ್ದಾನೆ.
ಆದರೆ ಮೇಡ್ಲೆ ಅದು ಕೂಡ ಒಳ್ಳೆ ಮೇಡ್ಲೆ ನಮಗೆ. ಆದರೆ ಈ ಜೋಡಿ ಕಾಟಿ ಮತ್ತು ರಾಜ ಹೋದ ವರ್ಷ ಅಂದರೆ ನಮಗೆ 7 ಕಂಬಳದಲ್ಲಿ 1 ಪ್ರಶಸ್ತಿ ಆಗಿತ್ತು. 6 ಕಂಬಳ ಕಂಟಿನ್ಯೂಸ್ ಸೋಲ್ತಾ ಇರುವಾಗ ಇನ್ನು ಅಡ್ಡಾಲಿಗೆ ವಿಭಾಗದಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ, ಅಡ್ಡಾಲಿಗೆ ವಿಭಾಗ ಆಯ್ತೇಳಿ ಇರುವಾಗ ಈ ಕೋಣ ಬಂದದ್ದು ನಮಗೆ 2. ಇದು ಇತ್ತು ಆಲ್ರೆಡಿ ನಮ್ಮ ಹತ್ರ, ಅದನ್ನು ನಾವು ತಗೊಂಡದ್ದು. ಇದು ರಾಜ. ಇದು ಜೋಡಿ ಇಟ್ಟ ಮೇಲೆ ಟಾಪ್ ಸ್ಪೀಡ್ ಓಡಿದೆ. ಟಾಪ್ ಸ್ಪೀಡ್ ಈ ವರ್ಷ ಕುದಿಯಲ್ಲಿ ಕೂಡ, ಹೋದ ವರ್ಷ ಕಂಬಳದಲ್ಲಿ ಕೂಡ 10 ಕಂಬಳ ಓಡಿಸಿದ್ದೇವೆ. 10ಕ್ಕೆ 10 ಫಸ್ಟ್ ಮಾಡಿದೆ. ಮಂಗಳೂರಲ್ಲಿ ಸ್ಟಾರ್ಟ್ ಆದ ರೇಸ್ ನಿಮ್ಮದು ಲಾಸ್ಟ್ ಕಂಬಳ ನರಿಂಗಾಣವರೆಗೆ ಸಹ ಫಸ್ಟ್, ಅಲ್ಲಿಗೆ ಕಂಬಳ ಎಂಡ್ ಆಯಿತು. ಒಳ್ಳೆ ಕೋಣ ನಮಗೆ. ಅಂದರೆ ತುಂಬ ನಮ್ಮದು ಹೋದ ವರ್ಷ ನಮ್ಮದು ಅಂದರೆ ಏನು ಹೇಳಬೇಕು ಹೇಳಿದರೆ ಮರ್ಯಾದೆ ಉಳಿಸಿಕೊಟ್ಟಿದೆ ಈ ಕೋಣ. ಹೌದು, ಕಳೆದ ವರ್ಷ. ಹೌದು, ಸತತವಾಗಿ ಸೋಲಿನ ಚಿತ್ತ ನೆಟ್ಟಿದ್ದಂದು ಸತತವಾಗಿ ಸೋಲ್ತಾ ಇದ್ರಿ, ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಮರಳಿದ್ದು ಮಾತ್ರ ಅಲ್ಲ, ಚಾಂಪಿಯನ್ಶಿಪ್ ತನಕ. ಹೌದು, ಖಂಡಿತ ಚಾಂಪಿಯನ್ಶಿಪ್ ಎಲ್ಲ ಮೇಡ್ಲೆ ಮಾಡೋದಿಲ್ಲ ಹೇಳಿತ್ತು ನಮಗೆ. ಇನ್ನು ಮೇಡ್ಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಸಹ ಕೋಣ ಇಲ್ಲ ಇತ್ತು. ನಮ್ಮದೊಂದು ಒಳ್ಳೆ ಕೋಣ ಇದಾಯಿತು, ತೀರೋಯ್ತು ಅದೆಲ್ಲ ಮೋಡ ಹೇಳಿ. ಅದಾಗುವಾಗ ಕೋಣ ಇಲ್ಲ. ಮತ್ತು ಇನ್ನು ನಾವು ಸಹ ನಮಗೆ ಕೂಡ ಒಂದು ಇದಿತ್ತು, ಕೋಣ ಇಲ್ಲ ನಮ್ಮ ಹತ್ರ ಹೇಳಿ. ಮತ್ತು ಹೊರಗಿಂದ ಸಹ ತುಂಬ ಇದಿತ್ತು. ಇನ್ನು ಅಡ್ಡಾಲಿಗೆಯಲ್ಲಿ ಕೋಣ ಓಡ್ತಾ ಉಂಟು, ಇವ್ರದ್ದು ಅಡ್ಡಾಲಿಗೆ ಇನ್ನು ಮೇಡ್ಲ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿತ್ತು. ಅಂಥ ಟೈಮಲ್ಲಿ ಬಂದು ಪುನಃ ರಿಟರ್ನ್ ನಮಗೆ ಒಂದು 10ಕ್ಕೆ 10 ಫಸ್ಟ್ ಮಾಡಿ ಪುನಃ ಮುಂಚೆಗೆ ಮೇಡ್ಲ್ ಆಯ್ತು. ಹಾಗೆ ನಮಗೆ ಇನ್ನು ಮೇಡ್ಲ್ ಮಾಡಿ ಕೊಟ್ಟಿತ್ತು. ನಿಮ್ಮ ಇಡೀ ತಂಡದ ಗತ್ತನ್ನು ಹೆಚ್ಚಿಸಿದಂಥ ಕೋಣ. ಖಂಡಿತ 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 100ಕ್ಕೆ 100 ಎಲ್ಲರ ಎದುರಲ್ಲಿ ಒಂದು ತಲೆ ಎತ್ತಿ ನಡೆಯುವ ಹಾಗೆ ಮಾಡಿದೆ ಈ ಕೋಣ ಹೋದ ವರ್ಷ ನಮ್ಮನ್ನು. ಈಗ ಈ ವರ್ಷದ ಮೊದಲ ಕಂಬಳ ಮುಗಿದಿದೆ. 2ನೇ ಕಂಬಳ ಬೆಂಗಳೂರು ಕಂಬಳ, ಐತಿಹಾಸಿಕ ಕಂಬಳ. ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಂಬಳ ನಡೀತಾ ಇದೆ. ಈ ಕಂಬಳದಲ್ಲಿ ನಿಮ್ಮ ಜೋಡಿಯ ಬಗ್ಗೆ ಏನು ನಿರೀಕ್ಷೆ ಇದೆ? ಅಲ್ಲ, ನಮಗೆ ಅಂದರೆ ಮೊನ್ನೆ ಕಕ್ಕೆಪದವ ಕಂಬಳದಲ್ಲಿ ನಾವು ಹೇಗೆ ನಿರೀಕ್ಷೆ ಇಟ್ಟಿದ್ದೇವೆ ಅದೇ ರೀತಿ ನಮಗೆ ಫಲಿತಾಂಶ ಕೊಟ್ಟಿದೆ ಕೋಣ. ನಾವೇನಾಯಿತು, ಶನಿವಾರ ಆದಿತ್ಯವಾರ ಕಂಬಳ ಆಯಿತು, ಸೋಮವಾರ ಬೆಳಿಗ್ಗೆ ಆಯಿತು ನಾವು ಮನೆಗೆ ಹೋಗುವಾಗ 6 ಗಂಟೆ ಆಗಿದೆ. 6 ಗಂಟೆಗೆ ಹೋಗಿ ಸೋಮವಾರ ಒಂದು ದಿವಸ, ಮಂಗಳವಾರ ಒಂದು ದಿವಸ ಸ್ವಲ್ಪ ಅದಕ್ಕೆ ಮೈ ನೋವು ಇರುತ್ತೆ. ಬುಧವಾರ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸ್ ಮಾಡುವಾಗ ನಾವು ಗುರುವಾರ ಬೆಳಿಗ್ಗೆ ನೆನ್ನೆ ಹೊರಡಿದ್ದೇವೆ. ಬೆಳಿಗ್ಗೆ 7, 7:30, 8 ಗಂಟೆಗೆ ಮನೆಯಿಂದ ಬಿಟ್ಟಿದ್ದೇವೆ. ರಾತ್ರಿ ಹಾಸನ ಹಾಲ್ಟಾಗಿ ಬೆಂಗಳೂರು ಬರುವಾಗ ರಾತ್ರಿ 3 ಗಂಟೆ ರಾತ್ರಿ 3 ಗಂಟೆ ಆಗಿದೆ. ತುಂಬ ಆಯಾಸ ಆಗಿದೆ ಕೋಣಕ್ಕೆ. ಎಲ್ಲ 4 ಕೋಣಕ್ಕೆ ಸಹ ಆಯಾಸ ಆಗಿದೆ. ಹಾಗಾಗಿ ಬೆಂಗಳೂರು ಕಂಬಳದಲ್ಲಿ ಪ್ರೈಸ್ ಮಾಡಬೇಕೇಳಿ ಆಸೆ ಉಂಟು. ಅದ್ರ ಜೊತೆ ಕೋಣ ಕೂಡ ನಾವು ನೋಡಬೇಕು. ಯಾಕೆ ಹೇಳಿದರೆ ಕೋಣಕ್ಕೆ ಕೂಡ ಅದು ಕೂಡ ನಮಗೆ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಮಾಡಿ ಅದಕ್ಕೆ ಅಭ್ಯಾಸ ಇಲ್ಲ. ಮತ್ತು ಓಡ್ತಾರೆ ಪಾಪ. ಅದರ ಜೊತೆ ಅದಕ್ಕೆ ಸಹ ಮೈ ನೋವು ಇರುತ್ತೆ, ಹೇಳಲಿಕ್ಕೆ ಬರಲ್ಲ ನಮ್ಮ ಹತ್ರ ಏನು ಪ್ರಾಬ್ಲಮ್ ಹೇಳಿ. ಮತ್ತು ಫುಡ್ಡು ಕೂಡ ಹಾಗೆ. ನಿನ್ನೆ ಬೆಳಿಗ್ಗೆ ಅಲ್ಲಿ ಉರುಳಿ ಕೊಟ್ಟು ಬೈ ಹುಲ್ಲಾಕಿ ಹೊರಡೋರು. ಹಾಸನವರೆಗೆ ಏನಿಲ್ಲ, ನೀರು ಕೊಡಲಿಕ್ಕಾಗಲ್ಲ ರನ್ನಿಂಗಲ್ಲಿ. ಮತ್ತು ಹಾಸನದಲ್ಲಿ ಕೊಟ್ಟು ಇಲ್ಲಿವರೆಗೆ ಏನಿಲ್ಲ. ಸ್ವಲ್ಪ ಅದರಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ, ತೊಂದರೆ ಇಲ್ಲ. ಇವತ್ತು ಸಹ ಒಳ್ಳೆ ಇದರಲ್ಲಿ ಇದ್ದಾರೆ, ನಾಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರು, ಗ್ಯಾರಂಟಿ ಕೊಡ್ತಾರೆ. ಗ್ಯಾರಂಟಿ ಕೊಡ್ತಾರೆ. ಆಲ್ ದಿ ಬೆಸ್ಟ್ ಸರ್. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಒಳ್ಳೆಯದಾಗಲಿ. ಇಡೀ ತಂಡದ ಪರಿಚಯವನ್ನು ಮಾಡಿದರೆ ನಿಮ್ಮ 4 ಕೋಣಗಳು ಟ್ರಂಪ್ ಕಾರ್ಡ್ ಕೋಣಗಳಾಗಲಿ ಕಂಬಳ ಕ್ಷೇತ್ರದಲ್ಲಿ ಒಳ್ಳೆಯದು. ಗಂಗಣ್ಣ ಎಸ್, ಅವ್ರು ಬೇಕೇ ಬೇಕು. ಬಹಳ ವಿಶೇಷವಾದಂತಹ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತೀವಿ. ಇದು ಬೋಳಾರ ತಂಡದ ಪರಿಚಯ. ಇಲ್ಲಿಗೆ ನಾವು ಬೋಳಾರ ತಂಡದ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಅದಾದ ನಂತರ ಇನ್ನೊಂದು ವಿಶೇಷವಾದಂಥ ವರದಿ ನಿಮಗೆ ಕೊಡ್ತೀನಿ. ಸಂಜು ಯಾನೆ ಸಂಜಯ್ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.